ಮುಲ್ಕಿ ಸ್ವಚ್ಛ ಭಾರತ ಅಭಿಯಾನದಡಿಟ್ಟು ಐತಾರ ಶ್ರೀ ದುರ್ಗಾ ರೆಸಿಡೆನ್ಸಿ ಅಚ್ಚುನಂದನ ರೆಸಿಡೆನ್ಸಿ ಬೊಕ್ಕ ಬಪ್ಪನಾಟ್ ರೆಸಿಡೆನ್ಸಿ ಮುಲ್ಕಿ ಮುಕ್ಲೆರ್ದು ಸ್ವಚ್ಛ ಭಾರತ ಕಾರ್ಯಕ್ರಮ ನಡೆತಂಡು ಪ್ರಮಾಣ ವಚನ ಮಲ್ತದ ಸರ್ವೇರ್ಲ ದುರ್ಗಾ ರೆಸಿಡೆನ್ಸಿ ಸರೋವರ ರೆಸಿಡೆನ್ಸಿ ಮುಟ ನಿರ್ಮಲ ಮಲ್ತೇರು. ಐತಾರ ಮುಲ್ಕಿ ಸ್ವಚ್ಛ ಭಾರತ ಅಭಿಯಾನದಡಿಟ್ಟು ಮುಲ್ಕಿಡ್ ಸ್ವಚ್ಛ ಭಾರತ ಕಾರ್ಯಕ್ರಮ ಅಟಣೆ ಆದಿತ್ತಂಡು. ಶ್ರೀ ದುರ್ಗಾ ರೆಸಿಡೆನ್ಸಿ ಅಚ್ಚುನಂದನ್ ರೆಸಿಡೆನ್ಸಿ ಬೊಕ್ಕ ಬಪ್ಪನಾಟ್ ರೆಸಿಡೆನ್ಸಿ ಮುಲ್ಕಿ ಮುಕ್ಲೆರ್ದು ನಡೆತಿನ ಕಾರ್ಯಕ್ರಮಟ್ಟು ನಿರ್ಮಲ ಕಾತುನ್ನ ಪರಿಸರನು ಎಡ್ಡಿಡ್ದಿಪ್ನ ಬಗೆಟ್ ಇವರ ಕುರಿಯರು. ಜನಕ್ಕೂ ಜಾಸ್ತಿ ಓದು ಜಮಾ ಆಗ್ತದೆ ಆ ಜಾಗಕ್ಕೆ ಓದ್ಕೊಂಡು ಅಂಚಾಂಡ ಅವರು ಪೂರಕಲೆಲ್ಲ ಗೊತ್ತಾಗಲು ಅವೆಲ್ಲ ತಕ್ಕೂ ಸ್ಟಾಪ್ ಆಗುತ್ತೆ. ನಮ್ಮ ಕೆಲಸಗಳು ನಮ್ಮ ಮಂತ್ರಿಕ್ಕೆ ಅವೇರ್ನೆಸ್ ಕೆಲಸಗಳು ಒಂದು ವೇಳೆ 50% ಜನಗಳು ನಮ್ಮ ಪಾತ್ರಕ್ಕೆ ಕಟ್ಟಡ ತಕ್ಕ ನಾವು ಸ್ಟಾಪ್ ಮಾಡ್ತಿಲ್ಲ ಅವ್ರು ಮೊದಲ ಸಕ್ಸಸ್ ಕೆಲಸ. ಸ್ವಚ್ಛತೆ ಆವೋಡು ಅಂಡ ಅವು ನಗರ ಪಂಚಾಯತಿ ಇದರ ಸರ್ಕಾರ ಮಾಡ್ಕೊಡು ಖಂಡಿತವಾದ ಒಂದು ಸರ್ಕಾರದ ಜವಾಬ್ದಾರಿ ಅಂಡ ಸರ್ಕಾರಗಳು ಈಗ ನಗರ ಪಂಚಾಯತಿ ಕೆಲವು ಇತಿಮಿತಿಗಳು ಈಗ ಪುರಕ್ಕಿನ ನೌಕರರ ಅವಾರ್ಡ್ ಅದನ್ನು ಗಾಡಿದ ವ್ಯವಸ್ಥೆ ಎಲ್ಲ ಅವಾರ್ಡ್ ಅಥವಾ ಪಾಡ್ನ ವ್ಯವಸ್ಥೆ ಎಲ್ಲ ಅವಾರ್ಡ್ ಅವು ಪೂರ ಸಮರ್ಪಕವಾದಿಜ್ಜಿ ಅವು ಪೂರ ಸಮರ್ಪಕವಾದ ಜನಪದ ಭಾರಿ ಲಾಯಕದ ಸರ್ವಿಸ್ ಕೋರ್ರೆ ಆಯ್ತು ಅಂಡ ಅಲ್ಪದ ಎಂಕಲ ಇತಿಮಿತಿ ಹತ್ರ ಜನಪದ ಸಹಕಾರ ಮುಖ್ಯ. ಸರ್ವೇರ್ಲ ಸೇಡ್ದು ಸ್ವಚ್ಛ ಭಾರತದ ಪ್ರಮಾಣ ಮಲ್ತೇರು. ಮುಲ್ಕಿ ನಗರ ಪಂಚಾಯತ್ ಗುರುಕಾರ್ಯರು ಸುನಿಲ್ ಆಳ್ವ, ಶ್ರೀ ದುರ್ಗಾ ರೆಸಿಡೆನ್ಸಿ ಸೊಸೈಟಿದ ಗುರುಕಾರ್ಯರು ಸಂತೋಷ್ ಬಿ ಕರ್ಕೇರ, ಶ್ರೀ ದುರ್ಗಾ ರೆಸಿಡೆನ್ಸಿದ ಕಾರ್ಯಂತರು ಹರೀಶ್ ಅಮೀನ್ ಬಕ ಮಾಧವ ಪುತ್ರನ್, ಬಪ್ಪನಾಟ್ ರೆಸಿಡೆನ್ಸಿದ ಲಿಯಾಕತ್ ಪಾಲ್ದೊಂಡ್ಯರು. ಶ್ರೀ ದುರ್ಗಾ ರೆಸಿಡೆನ್ಸಿ ಹಿಡ್ದು ಮಾರ್ಕೆಟ್ ಮಾರ್ಗ ಆದ ಬಸ್ ಸ್ಟ್ಯಾಂಡ್ ಹಿಡ್ದು ದುಂಬುಪೋದು ಸರೋವರ ರೆಸಿಡೆನ್ಸಿ ಮುಟ ಕಜೋವ್ ಪಿಜನೋ ಕಾರ್ಯಕ್ರಮ ನಡೆತಂಡು. ಸ್ವಚ್ಛ ಭಾರತ ಅಭಿಯಾನದ ಬಗೆಟ್ ಸಾರ್ವಜನಿಕರಿಗೆ ತಿರಿಪಾಯಿರು. ಶ್ರೀ ದುರ್ಗಾ ರೆಸಿಡೆನ್ಸಿ ಅಚ್ಚುನಂದನ್ ರೆಸಿಡೆನ್ಸಿ ಬಪ್ಪನಾಟ್ ರೆಸಿಡೆನ್ಸಿ ವಾಸಮಲ್ಪನಕಲು ಬಕ ನಿರಕರಿತ ಜನಕಲು ಈ ಕಾರ್ಯಕ್ರಮಟ್ಟು ಸ್ವಂತ ಇಚ್ಚೆಡು ಪಾಲ್ದೊಂಡ್ಯರು.